ಕೊಕ್ಕಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶಿವರಾತ್ರಿ ಆಚರಣೆ ಶೈವಾಗಮ ಪದ್ಧತಿಯಲ್ಲಿ ನಡೆಯಬೇಕು ಎಂಬ ವಿಚಾರಕ್ಕೆ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆ ನೀಡಿದೆ. ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಶಿವರಾತ್ರಿಯ ಪೂಜೆಯನ್ನ ಶೈವಾಗಮ ರೀತಿಯಲ್ಲಿ ಬಿಲ್ವಾರ್ಚನೆ, ಭಸ್ಮಾರ್ಚನೆ ಮಾಡಬೇಕು, ಜೊತೆಗೆ ಅಹೋರಾತ್ರಿ ರುದ್ರಪಾರಾಯಣವನ್ನ ಮಾಡಬೇಕು ಎಂದು ಕುಕ್ಕೆ ಸುಬ್ರಹ್ಮಣ್ಯ ಹಿತರಕ್ಷಣಾ ಸಮಿತಿ ಮನವಿಯನ್ನ ಮಾಡಿತ್ತು. ಮನವಿಯನ್ನ ಆಲಿಸಿದ ಆಯುಕ್ತರು ಶಿವರಾತ್ರಿಯಂದು ಶೈವಾಗಮ ರೀತಿಯಲ್ಲಿ ಪೂಜೆ ಮಾಡಲು ಆದೇಶವನ್ನ ಮಾಡಿತ್ತು. ಈ ಆದೇಶವನ್ನ ಪ್ರಶ್ನಿಸಿ ವಿಜಯಸಿಂಹ ಆಚಾರ್ಯ ಬೆಂಗಳೂರು ಹಾಗೂ ಮುರಳೀಧರ ಬೆಂಗಳೂರು ಮತ್ತು ಇತರರು ಉಚ್ಚ ನ್ಯಾಯಾಲಯದ ಮೆಟ್ಟಿಲೇರಿದ್ರು. ಈ ವಿಚಾರದ ಕುರಿತು ವಿಚಾರಣೆಯನ್ನು ನಡೆಸಿದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಈ ವರ್ಷ ಹೊಸದಾಗಿ ಶೈವಾಗಮ ಪದ್ಧತಿಯಲ್ಲಿ ನಡೆಸಬೇಕು ಎಂದಿದ್ದ ಶಿವರಾತ್ರಿಯ ಆಚರಣೆಗೆ ತಡೆಯಾಜ್ಞೆಯನ್ನು ನೀಡಿದ್ದಾರೆ. ಮೂಲ ದೇವಸ್ಥಾನದ ಸಂಪ್ರದಾಯದಂತೆ ಶಿವರಾತ್ರಿಯ ಆಚರಣೆ ಮಾಡಬೇಕು ಎಂದು ಆದೇಶವನ್ನ ಮಾಡಿದ್ದಾರೆ.